ఎవరైనా డ్రాప్ ఇస్తారు, అక్కడ ఉండండి, వాడు డ్రాప్ ఇస్తాడు. $916 ಗೋಲ್ಡ್. ಯಾವ ಗೋಲ್ಡ್ ಆದ್ಮೇಲೆ ತಾಯಿ ಮುಖ್ಯವಾಗಿ ಇದು. ಸೊ ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಸಂದೀಪ್ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಾಕ್ಸ್. ಸೊ ಸ್ಯಾಟರ್ಡೆ ಸಂಡೇ ಆಫೀಸ್ ರಜಾ ಇತ್ತು. ನನ್ನ ಫ್ರೆಂಡ್ ಮಿಸ್ಟರ್ ಮಣಿಧರ್, ಅಂದರೆ ಮಣಿ ದರ್ಶನ್ ಫ್ರೆಂಡು. ಸೊ ನನಗೂ ಫ್ರೆಂಡು. ಸೊ ನೀವು ನೋಡಿರ್ಬೋದು ಲಾಸ್ಟ್ ಊಟಿ ಬ್ಲಾಗಲ್ಲಿ ಅವರು ಇದ್ದರು. ಸೊ ಅವನ ಮನೆ ಇನಾಗ್ರೇಷನ್ ಅಂದರೆ ಮನೆ ಗೃಹ ಪ್ರವೇಶ ನಾಳೆ ಇದೆ, ಸಂಡೇ. ಅವನ ಮನೆ ಚಿಕ್ಕಬಳ್ಳಾಪುರ ಹತ್ತಿರ ಇದೆ. ಸೊ ನಾನು ರಾಮಮೂರ್ತಿ ನಗರದಿಂದ ಚಿಕ್ಕಬಳ್ಳಾಪುರ ಹೆಬ್ಬಾಳ ರೋಡಿಂದ ಹೋಗ್ತಾ ಇದ್ದೀನಿ, ಹೈವೇಯಿಂದ ಇವಾಗ. ಸೊ ಟೈಮ್ ಇವಾಗ ಆಲ್ಮೋಸ್ಟ್ 1:45, ಅಂದರೆ 1:40 1:45 ತೋರಿಸ್ತಾ ಇದೆ ಟೈಮು. ಇಲ್ಲಿಂದ ಅಲ್ಲಿ ಸ್ವಲ್ಪಕ್ಕೆ 1 ಅವರ್ ತೋರಿಸ್ತಾ ಇದೆ. ಸೊ ಸ್ವಲ್ಪ ಟ್ರಾಫಿಕ್ಕು ಸಿಟಿ ಒಳಗಡೆ ಇತ್ತು. ಸೊ ಹೈವೇಲಿ ಟ್ರಾಫಿಕ್ ಸಿಗಲ್ಲ ನನಗೆ. ಸೊ ಹಾಗಾಗಿ ಆರಾಮಾಗಿ 1 ಅವರ್ ರೀಚ್ ಆಗ್ತೀನಿ. ಅವ್ರ ಮನೆ ಲೊಕೇಶನ್ ಗೊತ್ತಿಲ್ಲ, ಕಳ್ಸೋಕೆ ಹೇಳಿದ್ದೀನಿ. ಸ್ವಲ್ಪ ಹೊತ್ತಲ್ಲಿ ಆನ್ ದ ವೇ ಎಲ್ಲಾದರೂ ನಿಲ್ಲಿಸ್ಕೊಂಡು ಮತ್ತೆ ಫೋನ್ ಮಾಡಿ ಮನೆ ಲೊಕೇಶನ್ ಕಳಿಸ್ಕೊಂಡು ಹೋಗ್ತೀನಿ. ಅಂತೂ ಚಿಕ್ಕಬಳ್ಳಾಪುರ ನಿಯರ್ ಬೈ ಇರುತ್ತೆ. ಸೊ ಹಂಗಾಗಿ ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಸೊ ಊಟ ಇನ್ನೂ ಮಾಡಿಲ್ಲ, ಹಸುವಾಗ್ತಾಯಿದೆ. ಆನ್ ದ ರೋಡ್ ಏನಾದರೂ ಲೈಟಾಗಿ ತಿನ್ಕೊಬೇಕು. ಬೆಳಿಗ್ಗೆ ಎದ್ಬಿಟ್ಟು ಸ್ವಲ್ಪ ನಿನ್ನೆದು ಮೊಸರಿತ್ತು, ಅದನ್ನು ಮಾತ್ರ ತಿಂದೆ, ಬೇರೆ ಏನು ತಿಂದಿಲ್ಲ. ಟೀ, ಬೇರೆ ಬ್ರೇಕ್ಫಾಸ್ಟು ಏನೂ ಮಾಡಿಲ್ಲ. ಏನೆಲ್ಲ ಹೆಂಗೆಲ್ಲ ಆಗುತ್ತೆ ಇವತ್ತು ಡೇ ಅಂತ. ಸೊ ಕೊನೆತನಕ ನೋಡ್ತಾ ಇರಿ ಹೆಂಗಿರುತ್ತೆ ನಮ್ಮ ಜರ್ನಿ ಅಂತ. ಸೊ ಸ್ಟ್ರೈಟ್ ಹೋದ್ರೆ ಚಿಕ್ಕಬಳ್ಳಾಪುರ, ಲೆಫ್ಟ್ ತೊಗೊಂಡ್ರೆ ಏರ್ಪೋರ್ಟ್ ಬೋರ್ಡ್ ಹಾಕಿದ್ದಾರೆ. ಹಿಂಗೆ ಹೋದರೆ ಓನ್ಲಿ ಏರ್ಪೋರ್ಟ್ ಒಳಗಡೆ ಹೋಗುತ್ತೆ. ಊಟ ಏನಿದೆ ನೋಡೋಣ. ಸೊ ಊಟ ಆಯಿತು, ಹೋಟೆಲ್ ಶ್ರೇಯಸ್. ಸೊ ಇಲ್ಲಿಂದ ಅವನು ಲೊಕೇಶನ್ ಕಳಿಸಿದ್ದಾನೆ, 34 ಕಿಲೋಮೀಟ್ರ್ ಇದೆ. ಬಟ್ ಅದಕ್ಕಿಂತ ಮುಂಚೆ ಅವನೊಂದು ಗಾರ್ಬೇಜ್ ಕವರ್ ಬೇಕು ಅಂದ. ಮೇ ಬಿ ನಾಳೆ ಪ್ಲೇಟ್ಸ್ ಎಲ್ಲ ಹಾಕಕ್ಕೆ ಬೇಕಾಗುತ್ತೆ ಅಲ್ಲಿ. ಅಂದರೆ ಇಲ್ಲಿ ನಾರ್ಮಲಾಗಿ ಒಂದು ಶಾಪ್ಸ್ ಎಲ್ಲ ಇಲ್ಲ, ಡಿಮಾರ್ಟ್ ಶಾಪ್ಸ್ ಇದೆ. ಡಿಮಾರ್ಟಿಗೆ ಹೋದರೆ ಸ್ವಲ್ಪ ಎಲ್ಲ ಥಿಂಗ್ಸ್ ಸಿಗುತ್ತೆ, ಪ್ಲಸ್ಸು ಅಲ್ಲೆಲ್ಲ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಗಾರ್ಬೇಜ್ ಕವರ್ ತೊಗೊಳ್ಳೋಣ. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಅಲ್ಲಿ ಹೋಗಿ ಗಾರ್ಬೇಜ್ ಕವರ್ ತೊಗೊಂಡು ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ. ಸೊ ಆನ್ ದ ರೋಡ್ ಒಬ್ಬರು ತಾತ ಗಾಡಿ ಕೈ ಹಿಡಿದ್ರು. ನನ್ನ ಹತ್ರ ಎಕ್ಸ್ಟ್ರಾ ಹೆಲ್ಮೆಟ್ನೂ ಇತ್ತು, ಅವ್ರಿಗೆ ಕೊಟ್ಬಿಟ್ಟೆ. ಅವ್ರನ್ನ ಕೂರಿಸ್ಕೊಂಡಿದ್ದೀನಿ. ಆನ್ ದ ರೋಡ್ ಅವರು ಸ್ವಲ್ಪ ಮುಂದೆ ಹೋಗ್ಬೇಕಂತೆ. ಅವ್ರನ್ನ ಚಿಕ್ಕಬಳ್ಳಾಪುರ ತನಕ ಡ್ರಾಪ್ ಮಾಡ್ತೀನಿ ನಾನು. కాదు ఇంకా 3 కిలోమీటర్ చూపిస్తాను నేను లోపల పోవాల. సరే జాగ్రత్తగా పోండి. ఎవరైనా డ్రాప్ ఇస్తారు, అక్కడ ఉండండి, వాడు డ్రాప్ ఇస్తాడు. ಅವ್ರಿಗೆ ಇನ್ನೂ ತುಂಬ ಕಿಲೋಮೀಟ್ರ್ ಹೋಗ್ಬೇಕಂತೆ ದೂರಕ್ಕೆ. ಸೊ ನಮ್ಮ ಜೊತೆ ಬಂದಿರೋ ತಾತ ಆ್ಯಕ್ಚುಲಿ ನಿಜ ಹೇಳ್ತಾಯಿದಾರ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ. ಕಾಸಿಲ್ಲ ನನ್ನ ಹತ್ರ, ಬಸ್ಸಲ್ಲಿ ಹೋಗೋಕ್ಕೆ ನಡ್ಕೊಂಡು ಬಂದೆ ನಾನು, ಹಂಗೆ ಹಿಂಗೆ ಅಂತ. ಬಟ್ ನಿಜನ ಸುಳ್ಳು ಗೊತ್ತಿಲ್ಲ, ನಿಜ ಅಂದ್ಕೊಂಡು ಇಲ್ಲಿ ತನಕ ಡ್ರಾಪ್ ಮಾಡಿದೆ. ಸೊ ಇನ್ನೂ ಡ್ರಾಪ್ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ನನಗೆ ಈ ಕಡೆ ಹೋಗ್ಬೇಕು, ಆಲ್ರೆಡಿ ಲೇಟ್ ಆಗಿದ್ದೀನಿ ನಾನು. ಸೊ ಅದಕ್ಕೆ ಇಲ್ಲಿ ತನಕ ಡ್ರಾಪ್ ಮಾಡಿದೆ. ಸಾಯಿಬಾಬಾ ಮಂದಿರ ಲೊಕೇಶನ್ ಕಳಿಸಿದೆ. ಸಾಯಿಬಾಬಾ ಮಂದಿರ ಹತ್ರ ಇದ್ದೀನಿ ನಾನು ಇವಾಗ. ಡಿಮಾರ್ಟ್ಗೆ ಹೋಗ್ಬಿಟ್ಟು ಗಾರ್ಬೇಜ್ ಬ್ಯಾಗ್ ತೊಗೊಂಡೆ. ಸೊ ಅವ್ನು ಬಂದ, ಅಂಗಡಿಗೆ ಏನೋ ಹೋಗಿದ್ದ. ಸೊ ಅವ್ನು ಬಂದ, ಹೋಗೋಣ ಪಕ್ಕದ ರೋಡ್ ಅಂದ. ಓಕೆ ಯಾವುದು ಮನೆ? ಓ ಸಖತ್ತಾಗಿದೆ ಮನೆ. ಇದೆ ಮನೆ. ಕೆಲಸ ಎಲ್ಲ ಆಗಿದೆ, ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀನಿ.
ಮೇಲ್ಗಡೆ ಬಾ ಅಂತಂದ. ಮೇಲ್ಗಡೆ ಹೋಗೋಣ. ಎರಡು ಹೆಲ್ಮೆಟ್ಟು. ಅಯ್ಯಪ್ಪ, ಕಳಶಕ್ಕೆ ವಸ್ತ್ರ. ಏನು ಮಾಡ್ತಿದ್ದೀರಾ ಸರ್? ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆಯಾ? ಇಲ್ಲಿ ಯಾಕೆ ದೇವ್ರ ಫೋಟೋ ಇದೆಲ್ಲ ಇಟ್ಟಿದ್ದೀರಾ? ಅಂದ್ರೆ ಹಾಂ, ಐಟಮ್ ಎಲ್ಲ ತಗೊಂಡು ಹಾಂ, ಅದಕ್ಕೆ. ಓಕೆ, ಮತ್ತೆ ಇದ್ಯಾರು? ತಮ್ಮ ಅಂದರೆ ಓಕೆ. ಸೊ ಇವ್ರ ಮನೆ ಮೇಲೆ ಬಂದರೆ ಈ ಥರ ವ್ಯೂ ಇದೆ. ಅಥವಾ ಒಂದು 1 hourಗೆ ಥರ ರೂಮ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇವರಿಗೆ ವರ್ಕ್ ಫ್ರಮ್ ಇದ್ದಾಗ ಅಥವಾ ಯಾರು ಬಂದಾಗೆಲ್ಲ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗುತ್ತೆ. ಎಕ್ಸ್ಟ್ರಾ ಅಂದರೆ ಒಂದು ಟೇಬಲ್, ಎಡಿಟಿಂಗ್ಗೆ ಅಥವಾ ಏನೋ ಕಿಚನ್ ಏನು ಬೇಕಾದ್ರೂ ಮಾಡ್ಕೊಬೋದು. ಕಡೆ ಒಂದಷ್ಟು ಸ್ಪೇಸು. ಇದೊಂದು 9x9 ಇರುತ್ತೆ, 9x10 ಇರುತ್ತೆ. ಅದು ಸಜ್ಜಾ ಇದೆ. ಒಂದು ಅಟ್ಯಾಚ್ಡ್ ಬಾತ್ರೂಮ್, ಟಾಯ್ಲೆಟ್ ಇದೆ. ಮನೆ ಒಳಗಡೆ ಇಷ್ಟು ಇವರ ಎಡಿಟಿಂಗ್ ಪರ್ಪಸ್ಗಿರೋ ಅಥವಾ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಯಾರು ಅಥವಾ ರೆಂಟಿಗೂ ಕೊಡ್ಬೋದು ಇದನ್ನ. ಆ ಥರ ಇರೋವಂಥ ಒಂದು ಸ್ಪೇಸ್ ಮಾಡಿದ್ದಾರೆ ಮೇಲೆ. ಮನೆ ಪಕ್ಕದಲ್ಲಿ ಈ ಥರ ವ್ಯೂಸ್ ಇದೆ. ಆ ಕಡೆ ಹೋದರೆ ಬೆಟ್ಟ ಎಲ್ಲ ಇದೆ. ಒಳ್ಳೆ ಸನ್ಸೆಟ್ ಆಗುತ್ತೆ ಅನಿಸುತ್ತೆ. ಹುಡುಕ್ತಿದ್ದೀರ ಯಾಕೆ ರೀ? ನಾಳೆ ಮೇಲೆ ಗೊತ್ತಾಗ್ತಿಲ್ವಾ? ಶಾಪಿಂಗ್ ಇಲ್ಲಿ ಕಾಲತ್ತೆ, ಇಲ್ಲಿ ಈ ಕಡೆ ಇದರಲ್ಲಿ ವೆರೈಟಿ ನೋಡಿ. ಅದರಲ್ಲಿ ಇರುತ್ತೆ ಪ್ರೈಸ್ ನೋಡಿ. ಅದ್ರ ಕೆಳಗಡೆ ಅಡಿಲಿ ಕೆಳಗಡೆ ಸೆಟ್ ಅದು ಒಂದೇ ಇರೋದು ಮಲ್ಲಿಗೆ 300 ರೂಪಾಯಿ. കുച്ചിങ് വെച്ചിട്ടുണ്ട്. गंगा भवानी देवता भ्यो नमः. ನೀವು ಬದಲಾಗಬೇಕು.
सुने सही करता आता वरच्या लेंतू तो एक रान सही क्या बोले वरच्या ಗೊತ್ತಾನೆ ಎಲ್ಲ ದೇವ್ರ ಮನೆ. ಚೆನ್ನಾಗಿ ಕಟ್ಟಿ ಅಭ್ಯಾಸ ಇದೆ ಕಟ್ಟಿ ಓ ನಮಸ್ತೆ. ಅಭ್ಯಾಸ ಇದೆ ದರ್ಶನ್ ಕಟ್ಟಿ ವೆಲ್ಕಮ್ ಕಟ್ಟಿ ಪೂಜೆ ಆಗೋಯ್ತು. ಬೆಳಿಗ್ಗೆ 4:15 ಪೂಜೆ ಇದೆ. ಆ ಪೂಜೆಗೆಲ್ಲ ರೆಡಿ ಮಾಡ್ತವ್ರೆ. ಆಲ್ರೆಡಿ ಹೋಮ ಆಗಿದೆ, ಎಲ್ಲ ಮಲ್ಗವ್ರೆ. ಕೂಲರ್ ಇದೆ, ಪೂಜೆ ಆಗೋಗಿದೆ ಆಲ್ರೆಡಿ. ಬೆಳಿಗ್ಗೆ ಹೋಮ ಏನೋ ಮಾಡ್ತಾರಂತೆ. ಆಂಟಿ ಎಲ್ಲ ರೆಡಿ ಮಾಡ್ತವ್ರೆ. ಇದೆಲ್ಲ ಬೆಳಿಗ್ಗೆ ರೆಡಿ ಮಾಡ್ತಾಯಿದ್ದೀರಾ? 5 ಗಂಟೆಗೆನಾ? ಮಲಗಲ್ವ ಹಂಗಾರೆ? ನೈಟ್ ಮಲಗಲ್ಲ ನೀವು? ಏನಾದ್ರು ಮಣಿದಾರೆ, ಏನೋ ಡಿಸೈನ್ ಮಾಡ್ತಾವ್ರೆ. ಏನೋ ಗೊತ್ತಿಲ್ಲ, ಸುಮ್ಮನೆ ಮಾಡೋದು, ಟೈಮ್ ವೇಸ್ಟ್ ಮಾಡೋದು. ಮಾಡಿದ್ದೀವಿ ನಿದ್ದೆ ಮಾಡೋದು ಬಿಟ್ಟು ಟೈಮ್ ವೇಸ್ಟ್ ಮಾಡೋದು. ನಾಳೆ ಹಾಲು ಉಗ್ಸೋಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಬಟ್ ಎಷ್ಟು ನಾಳೆ ಹಾಲು ಉಗ್ಸೋದು ಎಷ್ಟು ಗಂಟೆಗೆ? ಅಲ್ಲಿ ಮಾರ್ನಿಂಗ್ 5 o'clock ಹಾಲು ಉಗ್ಸ್ತಾರ? ಅಲ್ಲ ಹೋಮ ಮಾಡ್ತಾರ? ಆಮೇಲೆ ಹೋಮನಾ? ಓಕೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ. ಗೆಜ್ಜೆ ಬತ್ತಿ ಗೆಜ್ಜೆ ವಸ್ತ್ರ ವಸ್ತ್ರ ಬಿಟ್ಟಾರ ವಾಯ್ತು ಆದ್ಮೇಲೆ ಗೆಜ್ಜೆ ಬತ್ತಿ ನಿಲ್ಸ ಇದೇ ದೇವ್ರಿಗೆ ಒಡವೆ ನಾವು ಹಾಕದಂಗೆ ಒಡವೆ ಥರ. ಒಡವೆನೆ ತಾಯಿಗೆ. ಓಕೆ. ಶಾಸ್ತ್ರೋತ್ಸವ ಒಳಗೆ ಒಡವೆ ಇದು. ಆಡಂಬರದ ಒಡವೆ ಅದು. ಯಾವುದು? 916 ಗೋಲ್ಡ್. ಯಾವ ಗೋಲ್ಡ್ ಆದ್ರೂ ಆದ್ಮೇಲೆ ತಾಯಿ ಮುಖ್ಯವಾಗಿ ಇದು ಇಷ್ಟೇ. ಸೊ ನೋಡಿದ್ರಲ್ಲ, ಇವತ್ತು ಆಲ್ಮೋಸ್ಟು ಒಂದಷ್ಟು ಕೆಲಸಗಳು, ಓಡಾಡೋದು, ಆಮೇಲೆ ಇವತ್ತೊಂದು ಹೋಮ ಪೂಜೆ ಎಲ್ಲ ಇತ್ತು. ಊಟ ಎಲ್ಲ ಆಯಿತು, ಊಟನೂ ಚೆನ್ನಾಗಿತ್ತು. ಸೊ ಟೈಮ್ ಇವಾಗ 12:15. ಸ್ವಲ್ಪ ನಾಳೆಗೆ ರೆಡಿ ಮಾಡಿಬಿಟ್ಟು ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಮಾಡಿ ಮಲಗಕ್ಕೆ ಹೋಗ್ತಾಯಿದ್ವಿ. ಎಲ್ಲರೂ ಇಲ್ಲೇ ಮಲ್ಕೊಂಡಿದ್ದಾರೆ, ನಾವು ಬಾಯ್ಸ್ ಮಾತ್ರ ಮೇಲೆ ಮಲ್ಕೊತಾ ಇದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ಸ್, ಸಿ ಆಲ್ ಆರ್ ಸ್ಲೀಪಿಂಗ್. 12:30